ಉಡುಪಿಯ ಗೀತಾ ಮಂದಿರದಲ್ಲಿ ಬೃಹತ್ ಗೀತೋತ್ಸವದ ಅಂಗವಾಗಿ ಗೀತಾ ಹೋಮವನ್ನು ಮಾಡಲಾಯಿತು. ಈ ಸಂಬಂಧ ಗೀತೆಯ 18 ಅಧ್ಯಾಯದ ಸಾಮೂಹಿಕ ಪಾರಾಯಣದ ಮೂಲಕ ಹೋಮಕ್ಕೆ ದ್ರವ್ಯವನ್ನು ಸಮರ್ಪಿಸಿ ಹೋಮದ ಮಹಾಪೂಜೆ ಹಾಗೂ ಪೂರ್ಣಾಹುತಿಯನ್ನು ಮಾಡಲಾಯಿತು. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಪುತ್ತಿಗೆ ಮಠದ ಅಂತಾರಾಷ್ಟ್ರೀಯ ಪುರೋಹಿತರಾದ ಯೋಗೇಂದ್ರ ಉಳಿ ಇವರ ನೇತೃತ್ವದಲ್ಲಿ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ನಡೆಯಿತು. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. 90ನೇ ಇಸ್ವಿಯಲ್ಲಿ 30 ವರ್ಷಗಳ ಹಿಂದೆ ಲಕ್ಷ ಗೀತಾ ಲೇಖನ ಯಜ್ಞದ ಮುಖಾಂತರ ಪ್ರಾರಂಭ ಮಾಡಿ ಮತ್ತೆ ಈ ಗೀತಾ ಮಂದಿರದ ನಿರ್ಮಾಣ, ಭಗವದ್ಗೀತೆಯನ್ನು ಮೇಲ್ಗಡೆ ನಾವು ಕೆತ್ತಿಸಿ ಅದರ ಸ್ಥಾಪನೆ, ಈ ಗೀತಾ ಮಂದಿರ ಉದ್ಘಾಟನೆ, ಹೀಗೆ ನಿರಂತರವಾಗಿ ಭಗವದ್ಗೀತೆಯ ಆರಾಧನೆಯ ಮುಖಾಂತರ ಕೃಷ್ಣನ ಒಂದು ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳಿ ನಮ್ಮ ಒಂದು ಇರಾದೆಯಾಗಿದೆ. ಯಾಕೆಂದರೆ ಯಾರದ್ದೇ ಆಗಲಿ ಒಂದು ಅನುಗ್ರಹ ಅಥವಾ ಆಶೀರ್ವಾದ ಪಡೆಯಬೇಕಾದರೆ ಅವರಿಗೆ ಪ್ರಿಯವಾದದ್ದನ್ನು ನಾವು ಮಾಡಬೇಕು. ಪುತ್ತಿಗೆ ಮಠದ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ ಈ ಸಂದರ್ಭ ಉಪಸ್ಥಿತರಿದ್ದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ವತಿಯಿಂದ ನವೆಂಬರ್ 7ರಿಂದ ಡಿಸೆಂಬರ್ 8ರವರೆಗೆ 1 ತಿಂಗಳ ಕಾಲ ನಡೆಯುವ ಬೃಹತ್ ಗೀತೋತ್ಸವ ಕಾರ್ಯಕ್ರಮವನ್ನು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಉದ್ಘಾಟಿಸಿದರು. ಈ ಸಂಬಂಧ ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು. ಈ ಪ್ರಯುಕ್ತ ಬೃಹತ್ ಗೀತಾ ಪುಸ್ತಕ ಮತ್ತು ಕನಕದಾಸರ ಭಾವಚಿತ್ರವನ್ನು ಚಿನ್ನದ ರಥದಲ್ಲಿಟ್ಟು ಭವ್ಯವಾದ ಮೆರವಣಿಗೆ ಮೂಲಕ ತರಲಾಯಿತು. ಪೇಜಾವರ ಶ್ರೀಪಾದರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದಿಂದ ಶ್ರೀ ರಾಮಸೇವಾ ದುರಂದರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಈ ಸಂದರ್ಭ ಅನುಗ್ರಹ ಸಂದೇಶ ನೀಡಿದರು. ಕೃಷ್ಣೋಪದೇಶವನ್ನು ನಾವು ಬದುಕಲ್ಲಿ ನಿತ್ಯ ನಿರಂತರವಾಗಿ ಅಳವಡಿಸಿಕೊಂಡೆವು ಅಂತಂದರೆ ಆ ಮೋಹ ಬರಲಿಕ್ಕೆ ಅವಕಾಶವೇ ಇಲ್ಲ, ಶ್ರೀಗಳವರಿಂದಲೂ ಕೂಡ. ಹಾಗಾಗಿ ಶಿಷ್ಯನನ್ನೊಬ್ಬನನ್ನು ಗುರುಗಳು ಅಭಿನಂದಿಸಿದರೆ ಶಿಷ್ಯನಾದವನು ಬೇಡ ಹೇಳೋದಿಲ್ಲ. ನಮಗೆ ಇನ್ನಷ್ಟು ಮಾರ್ಕ್ ಕೊಡಿ, ಇನ್ನಷ್ಟು ಮಾರ್ಕ್ ಕೊಡಿ ಅಂತ ನಾವು ವಿದ್ಯಾರ್ಥಿಗಳಾದವರು, ಶಿಷ್ಯರಾದವರು ಗುರುಗಳಿಂದ ಇನ್ನಷ್ಟು ಅಂಕವನ್ನು ಬಯಸ್ತೇವೆ. ಅದರಂತೆ ಶ್ರೀಗಳವರಿಂದ ಅವರಾಗಿ ಕೊಟ್ಟಿರತಕ್ಕಂತಹ ಈ ಸಮ್ಮಾನವನ್ನು ಸಂತೋಷದಿಂದ ಸ್ವೀಕರಿಸ್ತಾ ಇದ್ದೇವೆ. ಈ ಸಮ್ಮಾನ ಇದು ನಮ್ಮದಲ್ಲ, ನಮ್ಮನ್ನು ಹೀಗೆ ರೂಪಿಸಿರತಕ್ಕಂತಹ ಶ್ರೀಗಳದ್ದು ಅಂತ ಹೇಳಿಕೊಂಡು ಗುರುಗಳಿಗೆ ಇದೆಲ್ಲವನ್ನು ಕೂಡ ಅವರ ಪಾದತಲಕ್ಕೆ ಸಮರ್ಪಿಸಿ ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ಕಾರ್ಯನಿರ್ವಾಹಕ ಅಧ್ಯಕ್ಷರಾದ ಟಿ ಸತೀಶ್ ಪೈ, ಡಾಕ್ಟರ್ ಸಂಧ್ಯಾ ಪೈ, ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ, ಸುಪ್ರಸಾದ್ ಶೆಟ್ಟಿ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.